ಕಡಂದಲೆ ಸುರೇಶ್ ಭಂಡಾರಿ ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಸಾದ್ ನೇತ್ರಾಲಯ ಮತ್ತು ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಜಿಲ್ಲಾ ಅಂಧತ್ವ ನಿವಾರಣಾ ವಿಭಾಗ ಉಡುಪಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾರ್ಕೂರು ಸಹಭಾಗಿತ್ವದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಕಚ್ಚೂರು ಶ್ರೀ ನಾಗೇಶ್ವರಿ ದೇವಸ್ಥಾನದ ಕಡಂದಲೆ ಶ್ರೀಮತಿ ಶೋಭಾ ಸುರೇಶ್ ಭಂಡಾರಿ ಸಭಾ ವೇದಿಕೆಯಲ್ಲಿ ನಡೆಯಿತು. ಉಡುಪಿ ಶಾಸಕ ರಘುಪತಿ ಭಟ್ ದೀಪ ಬೆಳಗಿಸಿ ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಸುರೇಶ್ ಭಂಡಾರಿ ಸಮಾಜದ ಕಣ್ಣು. ಇಂದು ಅಂಧರ ಕಣ್ಣಿಗೆ ಚಿಕಿತ್ಸೆ ನೀಡಿ ಎಲ್ಲಾ ಸಮಾಜದ ಕಣ್ಣುಗಳನ್ನು ತೆರೆಯುವ ಕಾರ್ಯವನ್ನ ಮಾಡುತ್ತಿರುವುದು ಪುಣ್ಯ ಹಾಗೂ ಮಹತ್ವದ ಕಾರ್ಯವಾಗಿದೆ. ಭಂಡಾರಿ ಸಮಾಜ ಅಭಿವೃದ್ಧಿಯಲ್ಲಿ ಸುರೇಶ್ ಭಂಡಾರಿಯವರ ಕೊಡುಗೆ ಅಪಾರ. ಭಂಡಾರಿ ಸಮಾಜದ ಬಗ್ಗೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವ ಮೂಲಕ ಇತರ ಸಮಾಜಕ್ಕೆ ಮಾದರಿಯಾಗಿದೆ. ಸುರೇಶ್ ಭಂಡಾರಿಯವರಂತೆ ಹೆಚ್ಚು ಹೆಚ್ಚು ಸಮಾಜ ಸೇವಕರು ಹುಟ್ಟಿ ಬರಲಿ ಎಂದು ಹೇಳಿದರು. ಕಣ್ಣು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ನಮ್ಗೆ ಗೊತ್ತಿದೆ, ಒಂದು ಕೈಯ ಕಾಲೋ ಯಾವುದಾದ್ರೂ ಒಂದು ಅಂಗಾಂಗ ಮನುಷ್ಯನದ್ದು ಹೋದರೆ ಅವನು ಹೇಗಾದರೂ ಜೀವಿಸ್ಬೋದು. ಯಾರ್ದು ಆಶ್ರಯ ಇಲ್ಲದೆ ಕೈಕಾಲು ಹೋದರೆ ವೀಲ್ ಚೇರ್ ಇಟ್ಟ ಅಥವಾ ಸ್ಟ್ರೆಚರ್ಸ್ ಇಟ್ಟ ಯಾವುದಾರೆಲ್ಲರೂ ಜೀವಿಸ್ಬೋದು. ಆದರೆ ಒಳ್ಳೆಯದಲ್ಲ, ಆದರೆ ಜೀವಿಸ್ಬೋದು. ಆದರೆ ಕಣ್ಣು ಹೋಯಿತು ಅಂತಾದರೆ ಅವನಿಗೆ ಯಾರಾದರೂ ಇನ್ನೊಬ್ಬರನ್ನ ಆಶ್ರಯ ಇಲ್ಲದೆ ಅವನಿಗೆ ಜೀವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ತಪಾಸಣಾ ಶಿಬಿರಗಳಿಂದ ಏನಾಗ್ತದೆ ಅಂತ ಕೇಳಿದರೆ, ಯಾವುದಾದ್ರೂ ಡೇಂಜರಸ್ ಕಾಯಿಲೆಗೆ ಬರುವಂಥ ಸ್ಥಿತಿಯಲ್ಲಿದ್ದಂಥ ರೋಗಿಗೆ ಈ ತಪಾಸಣಾ ಶಿಬಿರದಲ್ಲಿ ಬಂದು ತಪಾಸಣೆ ಮಾಡಿದಾಗ ಅದು ಬೇಗದಲ್ಲೇ ಅದರದ್ದು ಗುರುತಿಸಲ್ಪಟ್ಟು ಅದನ್ನು ರಿಪೇರ್ ಮಾಡಿ ಆಪರೇಷನ್ ಮಾಡಿ ಸರಿ ಮಾಡುವಂಥ ಒಂದು ಸಂದರ್ಭ ಒಳಗೆ ಬರ್ತದೆ. ನಮ್ಮಲ್ಲಿ ಏನಾಗ್ತದೆ ಅಂದರೆ, ಭಾಳಷ್ಟು ಜನ ಬಡವರಿಗೆ ಹಣಕಾಸಿನ ಸಮಸ್ಯೆ ಇದೆ. ಹಾಗಾಗಿ ಅವರು ತಪಾಸಣೆಗೆ ಹೋಗೋದಿಲ್ಲ. ಸ್ವಲ್ಪ ಕಣ್ಣು ಮಂಜಾದರೆ ಅದರಲ್ಲೇ ಇಲ್ಲೆಲ್ಲ ಪೂರ ಆಗಲಿ ಅಂತ ಕಾಯ್ತಾರೆ. ಕ್ಯಾಟ್ರೇಟ್ ಆಪರೇಷನ್ ಬೇಕು ಅಂತ ಹೇಳಿದರೆ ಬೇಡ ಅಂತ ಕೂತ್ಕೊಳ್ತಾರೆ. ಯಾಕಂದರೆ ಭಯ, ಅದರ ಹಣದ ಎಷ್ಟಾಗ್ತದೋ ಮತ್ತು ಮಾಡಿದ ಮೇಲೆ ಎಲ್ಲಿ ಹೋಗೋದು ಅಂತ ಹೇಳುವಂಥ ಭಯ. ಆದರೆ ಇಂಥ ತಪಾಸಣಾ ಶಿಬಿರಗಳನ್ನು ಮಾಡೋದರಿಂದ ಅವರು ಪೂರ್ವವಾಗಿ ಬಂದು ತಪಾಸಣೆ ಮಾಡಿದಾಗ ಆಗ್ತದೆ. ಅವ್ರದ್ದೇನಾದರೂ ಸಮಸ್ಯೆಗಳಿದ್ರೆ ತಕ್ಷಣ ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ ಆಗ್ತದೆ. ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞರಾದ ಡಾಕ್ಟರ್ ಕೃಷ್ಣ ಪ್ರಸಾದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರಸಾದ್ ನೇತ್ರಾಲಯ ಸಂಸ್ಥೆ 20 ವರ್ಷಗಳಿಂದ ಸಾವಿರಾರು ಶಿಬಿರ ಮಾಡುತ್ತಾ ಬಂದಿದೆ. ಇವತ್ತಿನ ಶಿಬಿರ ಭಾರಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ಉಚಿತ ತಪಾಸಣೆ ಹಾಗೂ ಕನ್ನಡಕ ಜೊತೆಗೆ ಚಿಕಿತ್ಸೆಯನ್ನ ನೀಡುತ್ತಿದೆ. ಅಲ್ಲದೆ ಶಿಬಿರ ಆಯೋಜನೆ ಮಾಡುವ ಮೂಲಕ ರೋಗಿಗೆ ಚಿಕಿತ್ಸೆ ಹಾಗೂ ಇತರರಿಗೆ ಕಣ್ಣಿನ ಬಗ್ಗೆ ಅರಿವು ಮೂಡುತ್ತಿದೆ ಎಂದು ಹೇಳಿದರು. ನಾನು ಅಖಿಲ ಕರ್ನಾಟಕ ಕಣ್ಣಿನ ತಜ್ಞರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಳೆದ 5 ವರ್ಷದಿಂದ. ಪ್ರತಿ ಸತಿ ಸಂಘದಲ್ಲಿ ಇಷ್ಟಕ್ಕೊಂದು ಕ್ಯಾಂಪ್ ಯಾಕೆ ಮಾಡ್ತೀರ ಅಂತ ಹೇಳಿಬಿಟ್ಟು ಸೆಕ್ರೆಟರಿ ಇದನ್ನು ನೀವು ಮಾಡ್ತಾರಲ್ರಿ ಅವರನ್ನೇ ಕೇಳೋಗ್ರಿ ಅಂತ ಎಷ್ಟೋ ಜನ ನಮ್ಮ ಕಣ್ಣಿನ ವೈದ್ಯರು ಬೈದು ಸಭೆಯಿಂದ ಹೊರ ನಡೆದಂಥ ಸನ್ನಿವೇಶಗಳಿದೆ. ಆದರೆ ನನ್ನೆಲ್ಲ ಕಣ್ಣಿನ ವೈದ್ಯರಿಗೆ ನಾನು ಒಂದು ಮಾತನ್ನು ಯಾವಾಗಲೂ ಹೇಳ್ತೇನೆ. ನಾನಿವತ್ತು ಬಾರ್ಕೂರ್ ಎಂಬ ಜಾಗಕ್ಕೆ ಅಥವಾ ಕಚ್ಚೂರು ಎಂಬ ಜಾಗಕ್ಕೆ ನಾನು ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮಾಡಿ ಜನರ ಒಂದು ಕಣ್ಣನ್ನು ಓಪನ್ ಮಾಡಲಿಕ್ಕೆ ಹೋದರೆ, ನೀವು ನಿಮ್ಮ ಕ್ಲಿನಿಕ್ನಲ್ಲಿ ಮರು ದಿವಸ ನೋಡಿ, ನಾನು ಡಾಕ್ಟರ್ ಹತ್ರ ಹೇಳ್ತೇನೆ, ನಿಮ್ಮ ಕ್ಲಿನಿಕ್ನಲ್ಲಿ ನಾವು ಕ್ಯಾಂಪ್ ಮಾಡಿದ ಮರು ದಿವಸ ಅತಿ ಹೆಚ್ಚು ಪೇಷಂಟ್ ಇರ್ತಾರೆ. ಯಾಕಂದರೆ ನಾವು ಆ ಒಂದು ಭಾಗಕ್ಕೆ ಹೋಗಿ ಜನರಿಗೆ ನಾವು ಕಣ್ಣಿನ ಆರೋಗ್ಯದ ಬಗ್ಗೆ ಅರಿವು ಕೊಡುವಂಥ ಕೆಲಸ ಮಾಡ್ತೀವಿ. ಎಲ್ಲ ಟೆಸ್ಟನ್ನು ಇಲ್ಲಿ ಮಾಡಲಿಕ್ಕೆ ನಾವು ಆಗೋದಿಲ್ಲ. ಸೊ ಇಂಥ ಒಂದು ಅರಿವು ಕಾರ್ಯಕ್ರಮ ಮಾಡಿರೋದ್ರಿಂದ ಈಗ ಎಲ್ಲ ಜನರಿಗೂ ನಾವು ಪರೀಕ್ಷೆ ಮಾಡ್ಬೋದು. ಕೆಲವು ಜನರಿಗೆ ನಾವು ಹೇಳ್ತೀವಿ, ನೋಡಿ ನಿಮ್ಮ ಕಣ್ಣಿನಲ್ಲಿ ತೊಂದರೆ ಇದೆ, ನೀವು ಯಾವುದೇ ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿ. ನೀವು ಕಣ್ಣಿನ ಡಾಕ್ಟ್ರನ್ನು ಹೋಗಿ ಪರೀಕ್ಷೆ ಮಾಡುವಾಗ ನೀವಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ, ಡಾಕ್ಟ್ರೇ ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ BP ಅಂತ ಕಾಯಿಲೆ ಕಂಡು ಬಂದಿದೆಯಾ, ಕಣ್ಣನ್ನು ಪರೀಕ್ಷೆ ಮಾಡುವಾಗ ಶುಗರ್ನಂಥ ಕಾಯಿಲೆ ಕಂಡು ಬಂದಿದೆಯಾ, ಕಣ್ಣನ್ನು ಪರೀಕ್ಷೆ ಮಾಡುವಾಗ ಕಣ್ಣಿನಲ್ಲಿ ಒತ್ತಡ ಇಲ್ಲದೆ ಮಾಡುವಂಥ ಕಾಯಿಲೆ ಇದನ್ನು ಕಂಡು ಬಂದಿದೆ. ಇವೆಲ್ಲವನ್ನು ನೀವಾಗೆ ಪ್ರಶ್ನೆ ಕೇಳಿದರೆ ಅದು ಯಾವ ವೈದ್ಯನಾದರೂ ಸವಿವರವಾಗಿ ಕಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಕಡಂದಲೆ ಸುರೇಶ್ ಭಂಡಾರಿ ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕಡಂದಲೆ ಸುರೇಶ್ ಭಂಡಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬಂಧುಗಳೇ, ಕಳೆದ 6-7 ವರ್ಷಗಳಿಂದ ಕಡಂದಲೆ ಸುರೇಶ್ ಭಂಡಾರಿ ಚಾರಿಟೇಬಲ್ ಟ್ರಸ್ಟ್ ವಿಶೇಷವಾಗಿ ಉನ್ನತ ಶಿಕ್ಷಣ ಮತ್ತು ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಸಹಾಯವನ್ನು ಮಾಡಿದೆ. ಈ ಸಂಸ್ಥೆಯ ಮೂಲಕ ವೈದ್ಯಕೀಯ ಚಿಕಿತ್ಸೆ, ಬಡವರ ಮದುವೆಗೆ, ಭಂಡಾರಿ ಸಮುದಾಯದ ಜನರಿಗೆ ಬೇರೆ ಬೇರೆ ರೀತಿಯ ವಿವಿಧ ಸಹಾಯ ಹಸ್ತ ಮಾಡುತ್ತಾ ಬಂದಿದೆ. ವಿವಿಧ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ, ಶಾಲೆಗಳ ದುರಸ್ತಿಗೆ, ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ, ಶಾಲೆಗಳಲ್ಲಿ ಇಂಡೋರ್
ಸ್ಟೇಡಿಯಂ, ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿದಂಥ ಹಲವಾರು ಕಲಾವಿದರಿಗೆ ಸಹಾಯ ವಸ್ತುವನ್ನು ನೀಡುತ್ತಾ ಒಂದು ಮೇಳಕ್ಕೆ ರಂಗಸ್ಥಳವನ್ನು ಕೊಡುತ್ತಾ ಸುರತ್ಕಲ್ಲಿನ ಮಹಿಳಾ ವಿಭಾಗದ ಯಕ್ಷಗಾನ ಮೇಳಕ್ಕೆ ಇಡೀ ರಂಗಸ್ಥಳವನ್ನು ಕೊಟ್ಟಿದೆ. ಹಾಗೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಯಕ್ಷಗಾನ ಮೇಳಕ್ಕೆ ಒಂದು ಹೊಸ ಬಸ್ಸಿನ ಸೇವೆಯನ್ನು ಕೂಡ ಈ ಟ್ರಸ್ಟಿನ ಮುಖಾಂತರ ಮಾಡಿದೆ. ಮುಂದೆ ಇದನ್ನು ಸರಿಯಾಗಿ ಮುಂದುವರಿಸಲು ದೇವರ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಒಲವಿನ ಪ್ರೀತಿ ನಮ್ಮೊಟ್ಟಿಗೆ ಇರಲಿ ಎಂದು ಸದಾ ನಿಮ್ಮಲ್ಲಿ ಬೇಡುತ್ತಾ ಇದ್ದೇನೆ. ಬಂಡಾರಿ ಮಹಾಮಂಡಲದ ಅಧ್ಯಕ್ಷ ಸದಾಶಿವ ಬಂಡಾರಿ ಸಕಲೇಶ್ಪುರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಬಿಜೆಪಿ ಹಿಂದುಳಿದ ವರ್ಗದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಶ್ಪಾಲ್ ಸುವರ್ಣ, ಬಿಜೆಪಿ ಉಡುಪಿ ಜಿಲ್ಲಾಧ್ಯಕ್ಷ ಕುಲ್ಯಾಡಿ ಸುರೇಶ್ ನಾಯಕ್, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸುಪ್ರಸಾದ್ ಶೆಟ್ಟಿ, ಉದ್ಯಮಿ ಶಾಂತರಾಮ್ ಶೆಟ್ಟಿ ಬಾರ್ಕೂರು, ಉಡುಪಿ ನಗರಸಭೆಯ ಸದಸ್ಯೆ ಸವಿತಾ ಹರೀಶ್ ರಾಮ್ ಭಂಡಾರಿ, ಸವಿತಾ ಸಮಾಜ ಉಡುಪಿಯ ಜಿಲ್ಲಾಧ್ಯಕ್ಷ ನಿಂಜೂರು ವಿಶ್ವನಾಥ್ ಭಂಡಾರಿ, ನ್ಯಾಯವಾದಿ ಉಮೇಶ್ ಶೆಟ್ಟಿ, ಆರ್ಎಸ್ಎಸ್ನ ಹಿರಿಯ ಕಾರ್ಯಕರ್ತ ಶಂಭು ಶೆಟ್ಟಿ, ಕುಕ್ಕುಂಜೆ ವಾರ್ಡ್ ಸದಸ್ಯ ಬಾಲಕೃಷ್ಣ ಶೆಟ್ಟಿ ಮುಖ್ಯ ಅತಿಥಿಗಳಾಗಿದ್ದರು. ಟ್ರಸ್ಟಿಗಳಾದ ಸೌರಭ್ ಭಂಡಾರಿ, ಶೋಭಾ ಎಸ್ ಭಂಡಾರಿ, ಸೋಮಶೇಖರ್ ಭಂಡಾರಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬಾರ್ಕೂರು.